ಸಂಚಾರಿ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೆ ಸ್ವಾಗತ. ನೋಡಿ, ಇವತ್ತು ಒಂದು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ. ಸಂಚಾರಿ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೆ ಸ್ವಾಗತ. ನೋಡಿ, ಇವತ್ತು ಅಲ್ಲಿ ನಮ್ಮ ಸೌಜನ್ಯ ಹೋರಾಟಗಾರರೊಬ್ಬರು ಇದ್ದಾರೆ, ಅವರಿಗೆ ನಾವು ಕಾಲ್ ಮಾಡುವ. ಅಲ್ಲಿ ಏನಾಗಿದೆ ಪರಿಸ್ಥಿತಿ, ಯಾರು ಯಾವ ಊರಿನವರು ಅಂತ ಅನ್ನೋದನ್ನು ನೋಡುವ. ಹಲೋ ಸರ್. ಸರ್ ನಮಸ್ತೆ ಸರ್. ಸರ್ ನಮಸ್ತೆ ಸರ್, ರಾಮಕೃಷ್ಣ ಅವರಲ್ಲ ಸರ್? ರಾಮಕೃಷ್ಣ ಸರ್ ಮಾತಾಡೋದು. ಸರ್, ಅದು ಎಲ್ಲಿ ಸರ್ ಅದು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದು ಸರ್? ಸರ್, ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು. ಹಾಂ. ಕೊಟ್ಟೂರಲ್ಲಿನೇ ಒಂದು ಬಳ್ಳಾರಿ ಕ್ಯಾಂಪ್ ಅನ್ನೋ ಒಂದು ಸಣ್ಣ ಅದು ಕ್ಯಾಂಪ್. ಅದು ಹಾಂ ಹಾಂ ಹಾಂ. ಆ ಕ್ಯಾಂಪ್ ಒಳಗೆ ಏನ್ ಮಾಡ್ತಿ, ಆ ಅಮ್ಮ ನನ್ನಲ್ಲಿ ದುಡ್ಡಿಲ್ಲ, ಹಾಂ ನಾನು ಇನ್ನೂ ಒಂದ್ 2-3 ದಿನ ಬಿಟ್ಟು ಕಟ್ತೀನಿ ಅಂತ ಹೇಳದ್ ಸರ್ ಅವಮ್ಮ. ಹಾಂ ಹಾಂ. ಆ ಅಮ್ಮ ಹೇಳಿದ್ನಪ್ಪ ಅಂದ್ರೆ ಏನ್ ಮಾಡ್ತಿದ್ವಿ, ಇವ್ರು ಧರ್ಮಸ್ಥಳ ಸಂಘದವ್ರು, SKDRDP ಧರ್ಮಸ್ಥಳ ಸಂಘದವರು. ಹೌದಾ? ಹಾಂ. ಅವಾಚ್ಯ ಶಬ್ದದಿಂದ ಮಾತಾಡಿ, ಹೊಲ್ಸ್ ಎಲ್ಲ ಮಾತಾಡಿ, ಹಾಂ ನಿನ್ ಮೈ ಮಾರಿ ಕಟ್ಟು, ಹಾಂ, ನೀನ್ ಯಾವನ್ ಜೊತೆಗಾರ ಹೋಗಿ ಬಂದ್ ಕಟ್ಟು ಅಂತಂದೇಳಿ ಬಹಳ ಗಲೀಜ್ ಮಾತಾಡ್ಯಾರ. ಹಾಂ ಹಾಂ. ಆ ಗಲೀಜ್ ಮಾತಾಡಿರೋದಕ್ಕೆ ಇವ ಅಮ್ಮ ಮನನೊಂದು ಹ್ಞೂ. ವಿಷ ತಗೊಂಡ್ಬಿಡತಿ. ಹೌದಾ? ಹೌದು, ವಿಷ ತಗೊಂಡತಿ. ಪಾಪ ಸಾವಿ ಬದುಕಿನ ಬಗ್ಗೆ ಹೋರಾಡ್ತಾ ಇತ್ತ ಅವಮ್ಮ. ಹೌದಾ ಸರ್? ನೀವೀಗ ನಿಮ್ಗೆ ಈಗ ನೀವು ಅಲ್ಲಿದ್ದೀರಾ ಈಗ? ಸರ್, ಈಗ ನಾವು ಆನ್ ದಿ ಸ್ಪಾಟ್ ನಾಗ ಅದೇವ್ ಸರ್ ಈಗ. ಹೌದಾ? ನಿಮ್ಗೆ ಹೇಗೆ ಗೊತ್ತಾಯ್ತು ಸರ್? ಯಾರು ಫೋನ್ ಮಾಡಿದ್ರು ಸರ್? ಅವರು ನಮಗೆ ಅದೇ ಆ ಅಮ್ಮನ ಫ್ಯಾಮಿಲಿ ಅವರು ಫೋನ್ ಮಾಡಿದ್ರು ಸರ್. ಅವರು ಯೂಟ್ಯೂಬ್ ಅಲ್ಲಿ ನಂಬರ್ ನೋಡಿದ್ರು, ನಂಬರ್ ನೋಡಿ ಫೋನ್ ಮಾಡಿದ್ರು ಸರ್. ಅವರು ಏನ್ ಹೇಳಿದ್ರಂದ್ರ, ಅಣ್ಣ ನಮ್ಮಲ್ಲಿ ದುಡ್ಡು ಕಟ್ಟಕ ಇವತ್ ದುಡ್ಡಿಲ್ಲ, ನಮಗೆ ಒಂದು 10-15 ದಿನ ಟೈಮ್ ಕೊಡಿಸ್ರಿ, ನಾವ್ ಕಟ್ತೀವಿ ಅಂತ ಹೇಳಿದ್ರಿ ಸರ್ ಅವರು. ಅದಕ್ಕೆ ನಾವೇನ್ ಹೇಳಿದ್ವಿ, ಆಯ್ತಮ್ಮ ಟೈಮ್ ತಗೊಳ್ರಿ, ಕಟ್ಟ ದುಡ್ಡು ಎಂದಿದ್ರು ನೀವು ಕಟ್ಟದೆ, ನಿಮ್ ತಲ್ಲಿ ಇದ್ರೆ ಕಟ್ರಿ, ನೀವು ಇಲ್ಲ ಅನ್ನಪ್ಪ ಅಂದ್ರೆ ಸುಮ್ನೆ ಅವ್ರ ಸಾಲ ಮಾಡಿ ನೀವು ಗಲೀಜ್ ಮಾತಾಡ್ಸ್ಕೊಂಡು ಇದನ್ ಮಾಡಕ್ ಹೋಗ್ಬೇಡ್ರಿ, ಟೈಮ್ ತಗೊಳ್ರಿ ಅಂತ ಹೇಳಿದ್ದೆ ಸರ್. ಹೌದು. ಅವ್ರು ಟೈಮ್ ಕೇಳಿದ್ನಪ್ಪ ಅಂದ್ರೆ ಬಹಳ ಹೊಲ್ಸ ಸರ್. ಬಹಳ ಅನ್ನೋದೇನು, ಈ ಸೊಂಟದಿಂದ ಕೆಳ ಮಟ್ಟದಲ್ಲೇ ಮಾತುಗಳು ಎಲ್ಲ. ಹೌದು, ಅದು ಈಗಲ ಮುಂಚೆಯಿಂದ ಕೂಡ ಅದೇ ಅಲ್ಲ, ಅದು ಅವ್ರು ಮಾತಾಡೋದು ಅದೇನೆ. ನೋಡಿ ಸರ್, ಇದರಿಂದ ಒಂದು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ರಿ. ಹೌದು. ಗ್ರಾಮಾಭಿವೃದ್ಧಿ ಯೋಜನೆ ಅಂತಂದೇಳಿ ಏನ್ ವೀರೇಂದ್ರ ಜೈನ್ ಏನ್ ಮಾಡ್ತಾನಲ್ಲ, ಹೌದು, ಈ ಗ್ರಾಮಾಭಿವೃದ್ಧಿ ಅಂತ ವೀರೇಂದ್ರ ಜೈನ್ ಮಾಡೋದಾದ್ರೆ ಸರ್ಕಾರ ನಮ್ಮ ರಾಜ್ಯದಲ್ಲಿ ಎದಕ್ ಬೇಕು? ಹೌದು, ಸರ್ಕಾರ ಯಾಕೆ ಬೇಕು? ಸರ್ಕಾರ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ಬಿಡ್ಬೇಕು ಸರ್. ಇದು ನೋಡಿ, ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಇನ್ನೂ ಕೂಡ ಸರ್ಕಾರ ಎಚ್ಚೆತ್ತುಕೊಂಡಿಲ್ಲ. ಈಗ ಆತ್ಮಹತ್ಯೆ ಯತ್ನ ಪ್ರಕರಣಗಳು ಎಷ್ಟೋ ನಡೀತಾ ಇದೆ. ಈಗ ಇದ್ರ ಮೇಲೆ ಕೇಸ್ ಆಗಿದೆ ಸರ್? ಈಗ ಇಲ್ಲ ಸರ್, MNC ಮಾಡಿಸಿದೀವಿ. ಇವ್ ಅಮ್ಮ ನೋಡ್ರಿ, ಸಣ್ಣ 2 ಹೆಣ್ಣು ಮಕ್ಕಳು, ಒಂದು ಸಣ್ಣದೊಂದು ಗಂಡು ಮಗ ಐತಿ ಸರ್. ಸರ್, ಅದು ಅಲ್ಲಿ ಮನೆಯವರಿದ್ರೆ ಸ್ವಲ್ಪ ಕೊಡಿ ಸರ್, ಅವ್ರ ಹತ್ರ ಮಾತಾಡಿಸಿ. ಸರ್, ಅವ್ರ ಮನೆಯವ್ರ ಅವ್ರ ಗಂಡ ಅದಾರ ಸರ್. ಕೊಡಿ ಸರ್. ಅವ್ರ ಫ್ಯಾಮಿಲಿನೂ ಅದಾರ ಸರ್, ನಾನು ಕೊಡ್ತೀನಿ, ನೀವು ಅವ್ರ ಜೊತೆಗೆ ಮಾತಾಡಿ. ಕೊಡಿ. ಅವ್ರ ತಮ್ಮ ಅದನ್ ಸರ್, ಮಾತಾಡ್ತಾನ. ಕೊಡಿ. ಹಾ, ಸರಿ, ನೀವು ಮಾತಾಡಿ. ಟಿವಿ ಚಾನಲ್ ಮಾತಾಡ್ತಾ ಇದ್ದಾರೆ. ಹಲೋ. ಹಲೋ ಸರ್, ನಮಸ್ತೆ ಸರ್. ಸರ್ ನಮಸ್ತೆ ಸರ್. ಸರ್, ಎಲ್ಲಿ ನಿಮ್ಮ ಹೆಸರು ಹೇಗೆ? ನನ್ನ ಹೆಸರು ದಾದಾಪೀರ್ ಸರ್. ಈಗ ಅವರು ವಿಷ ತಗೊಂಡಿರೋರು ನಿಮ್ಗೆ ಏನಾಗ್ಬೇಕು? ನಮ್ಮ ಅಕ್ಕರ್ ಸರ್ ಅವರು. ಹೌದಾ? ಹಾ. ಏನಾಯ್ತು? ಯಾವಾಗ ಘಟನೆ ಆಗಿತ್ತು? ಎಷ್ಟೊತ್ತಿಗೆ ಇದು ಆಗಿದ್ದು ಸರ್? ಅದು ಅವ್ರ ಸಂದರ್ಭ ಬಂದು ಏನೇನೋ ಬಹಳ ಕೆಟ್ಟದಾಗ ಮಾತಾಡಿದಂತಾರು. ಯಾವ ಸಂಘದವರು? ಧರ್ಮಸ್ಥಳ ಸಂಘದವರು. ಧರ್ಮಸ್ಥಳ ಸಂಘದವರು. ಇವತ್ ಮಾಡಿರೋದು, ನಿನ್ನೆ ಮಾಡಿರೋದು LNT ಸಂಘದವರು. 2 ಸಂಘದವರು. ಏನೋ ನಮ್ಮ ಅಕ್ಕರ್ ಹೇಳ್ಯಾರ, ಇವತ್ ಈಗಿಲ್ಲಣ್ಣ, ಸಾಯಂಕಾಲ ಕಟ್ತೀನಿ, ನಮ್ ಗಂಡ ನಿನ್ನ ಪೇಮೆಂಟ್ ಆಗಿಲ್ಲ, ಅವ್ರು ತಗೊಂಬಂದ್ ಕೊಟ್ಟಿದಾಗ ನಿಮಗ್ ಫೋನ್ ಪೇ ಮಾಡ್ತೀನಿ, ಇಲ್ಲ ಫೋನ್ ಮಾಡಿ ನಿಮಗ್ ಕರೆ ಕಳಿಸಿ ಕೊಡ್ತೀನಿ ಅಂತ ಹೇಳ್ಯಾರ. ನಿಮ್ಮ ಊರು ಯಾವ್ದು? ಕೊಟ್ಟೂರು ಸರ್. ಕೊಟ್ಟೂರಾ? ಯಾವ ತಾಲೂಕು, ಯಾವ ಜಿಲ್ಲೆ? ವಿಜಯನಗರ ಜಿಲ್ಲೆ ಸರ್. ವಿಜಯನಗರ ಜಿಲ್ಲೆ. ಕೊಟ್ಟೂರು ತಾಲೂಕು. ಕೊಟ್ಟೂರು ತಾಲೂಕು ಕ್ಯಾಂಪ್ನಾಗ ಇದೀವಿ ನಾವು. ಸರ್. ಈಗ ವಿಷ ಕುಡ್ದಿದ್ದು ಎಷ್ಟೊತ್ತಿಗೆ? ಯಾರು ಇರ್ಲಿಲ್ವಾ ಮನೆಯಲ್ಲಿ? ಸರ್, ನಮ್ಮ ಅಮ್ಮರು, ನಮ್ಮ ಮನೆಯವರು ಅದೀವಿ ಸರ್. ಅಂದ್ರೆ ಒಂದೇ ಮನ್ಯಾಗ ಅವ್ರು ನಮ್ಮ ಅಕ್ಕರಿಗೆ ಬೇರೆ ಮಾಡ್ಕೊಟ್ಟಿನಿ ಸರ್. ನಾನ್ ಹೊರಗ್ ಬಂದು ಅವು ಸಂಘದ ಇರೋ ಇಚ್ಛೆಗೆ ನಾನು ಹೊರಗ್ ಬಂದು ಮನೆಯಿಂದ ಅವ್ರಿಗೆ ನಮ್ಮನಿಗೆ ಅವ್ರಿಗೆ ಬಿಟ್ಟು ಗಂಡ ಹೆಂಡತಿ ಮಕ್ಕಳನ್ನ
ಅವ್ರಿಗೇನ್ ರೇಷನ್ ಗೀಷನ್ ಅಂದ್ರೆ ನಾನೇ ತಂದು ಹಾಕ್ತಿದ್ದೆ. ಹ್ಮ್ ಅವ್ರಿಗೆ ನಮ್ಮ ಭಾವುಗ ಕಡಿಮೆ ಪೇಮೆಂಟ್ ಹ್ಮ್ ಅವರು 15 ಲಕ್ಷ ರೂಪಾಯಿ ಸೈಟ್ ತಗೊಂಡಿದ್ರು ಸರ್. 10 ಲಕ್ಷ ರೂಪಾಯಿದ್ದು ಹ್ಮ್ ಅದು ಸಾಲ ತೀರ್ಸಕ್ ಸಂಘದಾಗ ತಗೊಂಡಿದ್ರು. ಹ್ಮ್ ಹ್ಮ್ ಇಷ್ಟ ದಿನ ಏನ್ ಚೆನ್ನಾಗಿ ಬಂದಿತ್ತು, ಈಗ ಸ್ವಲ್ಪ ಡೌನ್ ಆಗೈತೆ ಅವ್ರ ಕೆಲ್ಸ. ಹ್ಮ್ ಹಂಗಾಗಿ 1 ತಾಸು 2 ತಾಸು ಅಂತ ಹೇಳ್ತಾರ ಅಷ್ಟೇ. ಹಾ, ಯಾವ್ದು ಕಂತು ಬಾಕಿ ಇಲ್ಲ, ಒಂದ್ 2 ಗಂಟೆ ಲೇಟ್ ಆಗಿದ್ದಕ್ಕೆ ಮನೆಗೆ ಬಂದಿದ್ದಾರೆ ಅವರು. ಮನೆಗೆ ಬಂದಿದ್ದಾರೆ ಅವ್ರು. ಹಾ, ಮನೆಗೆ ಬಂದು ಗಲಾಟೆ ಮಾಡ್ಯಾರ ಸರ್ ಅವ್ರು. ಹಾ ಹಾ ಆಗ ಈ ವಿಷಯ ತಗೊಂಡಿದ್ದ. ವಿಷ ತಗೊಂಡ್ಯಾರ. ಹಾ ಇವ್ರು ರಾಮಕೃಷ್ಣ ಸರಿಗೆ ಅವ್ರಿಗೆ ಫೋನ್ ಮಾಡ್ಯಾರ ವಿಷ ತಗೊಳಕಿನ ಮುಂಚೆನೆ. ಹಾ, ಈಗ ಯಾವ ಆಸ್ಪತ್ರೆಯಲ್ಲಿ ಇದ್ದೀರಿ ನೀವು? ಈಗ ಹರಪನಹಳ್ಳಿ ಆಸ್ಪತ್ರೆಯಲ್ಲಿ ಇರ್ತೀವಿ. ಹೌದಾ, ಹೇಗಿದೆ ಈಗ ನಿಮ್ಮ ಅಕ್ಕವರ ಪರಿಸ್ಥಿತಿ ಹೇಗಿದೆ? ಪರಿಸ್ಥಿತಿ ತುಂಬಾ ಗಂಭೀರವಾಗಿದೆ ಸರ್ ಇನ್ನು. ಹೌದಾ? ಹ್ಞೂ ಸರ್. ಹಾ 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 ನೀವು ಬಂದು ನಾನು ನೋಡ್ರಿ ನೀವು. ಅವರು ನಮ್ಮ ಹೋರಾಟಗಾರರು ಇದ್ದಾರೆ, ರಾಮಕೃಷ್ಣ ಅವರು ಇದ್ದಾರೆ. ಹ್ಞೂ ಸರ್. ಈಗ ಅವರು ಐಸಿಯುಗೆ ಹೋಗ್ತಾರೆ ಅಂತ ಹೇಳಿದ್ರಲ್ಲ, ಐಸಿಯುಗೆ ಕರ್ಕೊಂಡು ಹೋದ್ರ? ಅಲ್ಲೇ ಐಸಿ ಕರ್ಕೊಂಡ್ ಬಂದಿವಿ ಸರ್. ಅಲ್ಲೇ ಈಗ ಕರ್ಕೊಂಡ್ ಬಂದು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಹೌದಾ, ಡಾಕ್ಟರ್ ಏನಂದ್ರು? ಡಾಕ್ಟರ್ ಇನ್ನು ಏನ್ ಅಂದಿಲ್ಲ ಸರ್, ಈಗ ಬರ್ತಾರ ಸರ್ ಅವ್ರು. ಹೌದಾ? ಹ್ಞೂ ಸರ್. ಓಕೆ ಓಕೆ, ನೀವು ಒಬ್ಬರೇ ಇದ್ದೀರಾ ಅಲ್ಲಿ ಅವ್ರ ಜೊತೆ? ಹ್ಞೂ, ನಮ್ಮಪ್ಪರು, ನಮ್ಮ ಭಾವರು, ನಾನು, ರಾಮಕೃಷ್ಣ ಸರ್. ಹಾ 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 ಈಗ ಅವ್ರದ್ದು ಸಾಲ ಎಷ್ಟಿತ್ತಂತೆ, ಅದೇನಾದ್ರು ಗೊತ್ತಿದೆಯಾ? ನಿಮ್ಗೆ ಮಾಹಿತಿ ಇದೆಯಾ ಸರ್? ಅದು ತಗೊಂಡಿರೋದು ಧರ್ಮಸ್ಥಳ ಸಂಘದಾಗ 3 ಲಕ್ಷ ರೂಪಾಯಿ ಏನೋ ತಗೊಂಡಿದ್ರಂಗ. ಅವರು ಇನ್ನೂ ಮತ್ತೆ ಎಷ್ಟು ಕಟ್ಟಾರ ಅವ್ರಿಗೆ ಗೊತ್ತಾದು. ನನಗೇನ್ ಗೊತ್ತಿಲ್ಲ ಸರ್. ನಾನ್ ಯಾಕಂದ್ರೆ ಬೇರೆ ಬಾಡಿಗೆ ಮನೆಯಾಗ ಇದ್ದೀನಿ, ಅವ್ರಿಗೆ ಬಿಟ್ಟು. ಏನೋ ಸಂಘದಾಗ ಏನಾರ ಕಡಿಮೆ ಬಿದ್ರೆ ನಾನು ಸ್ವಲ್ಪ ಹಾಕ್ತಿದ್ದೆ ಅವರಿಗೆ ರೊಕ್ಕನ. ಏನ್ ಮಾಡಕ್ ಸರ್, ಅವ್ರ ಹಂಗ ಮಾಡ್ಕೊಂಡ್ಬಿಟ್ಟಾರ ಸರ್. ಇದೀಗ ಕಂಪ್ಲೇಂಟ್ ಕೊಡೋದು ಏನಾದ್ರು ಮಾಡಿದ್ರೆ? ಈಗ ಇಲ್ಲಿ ಕಂಪ್ಲೇಂಟ್ ಕೊಡೋರು ರಾಮಕೃಷ್ಣ ಸರ್ ಮಾತಾಡ್ತಾರ ಸರ್? ಕೊಡಿ ಅವ್ರ ಹತ್ರ. ಸರ್ ಸರ್ ಏನಾಯ್ತು ಈಗ? ಕಂಪ್ಲೇಂಟ್ ಕೊಡೋದು ಅಂತ ಏನಾದ್ರು ಮಾಡಿದ್ರಾ? ಸರ್, ವಿಜಯನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಫೋನ್ ಮಾಡಿದೀವಿ ಸರ್. ಕಂಪ್ಲೇಂಟ್ ಕೊಡಿ, FIR ಆಗ್ಬೇಕು. ವೀರೇಂದ್ರ ಹೆಗ್ಡೆ ಹೆಸರಕ್ಕೆ ಕಂಪ್ಲೇಂಟ್ ಕೊಡಿ. ವೀರೇಂದ್ರ ಹೆಗ್ಡೆ ಟ್ರಸ್ಟ್ ನವರು ಎಲ್ಲರ ಮೇಲೆ ಹಾಕಿ. ವೀರೇಂದ್ರ ಹೆಗಡೆ ಅಂಡ್ ಟ್ರಸ್ಟ್ ಮೇಲಿನ ಸರ್ ಈಗ FIR ಮಾಡಿಸ್ತೀವಿ. ಹೌದು, FIR ಆಗ್ಬೇಕು. ಈಗ MNC ಈಗ ಆಗೈತಿ ಸರ್. ಈಗ ಪೊಲೀಸರು ಬರ್ತಾ ಇದಾರೆ, ASI ಒಬ್ಬ ಕಾನ್ಸ್ಟೇಬಲ್ ಬರ್ತಾ ಇದಾರೆ ಸರ್. ಅದನ್ನ FIR ಮಾಡಿಸಿ FIR ಕಾಪಿನ ಕಳಿಸ್ತೀನಿ ಸರ್. ಆಮೇಲೆ ವಿಡಿಯೋ 2 ವಿಡಿಯೋನು ಕಳಿಸಿ ನೋಡಿ ಸರ್. ಅದು ಸರಿ ಸರಿ ಸರಿ, ಅದು ನಾವು ಇನ್ನೊಂದು ವಿಡಿಯೋದಲ್ಲಿ ನೆಕ್ಸ್ಟ್ ಕಳಿಸ್ತೇವೆ. ಹಾಂ ಸರ್. ಸರ್, ಈಗ ಆ ಡಾಕ್ಟರ್ ಏನಾದ್ರು ಹೇಳಿದ್ರಾ ಯಾವ ತರ ಇದೆ ಪರಿಸ್ಥಿತಿ ಅವ್ರದ್ದು? ಅದು ಬಹಳ ಕ್ರಿಟಿಕಲ್ ಐತಿ. ಒಂದು 2 ಟೈಮ್ ವಾಮಿಟ್ ಮಾಡ್ಸ್ಯಾರ ಸರ್, ಕೊಟ್ಟೂರಾಗ 1 ಟೈಮು, ಮತ್ತೆ ಇಲ್ಲಿ. ಹೌದಾ? ಹೆವಿ ಡೋಸ್ ಎಲ್ಲ ಇಂಜೆಕ್ಷನ್ಗಳು ಎಲ್ಲ ಹಾಕ್ಯಾರ ಸರ್. ಹಾಕಿ ಬಹಳ ಪ್ರಯತ್ನ ಮಾಡ್ತಾ ಇದಾರೆ. ಇದ್ರ ಮೇಲೆ ಬೇರೆ ಮೆಡಿಸಿನ್ ಕೊಡಕ್ ಆಗಲ್ರಿ, ಎಲ್ಲ ದೇವ್ರ ಮೇಲೆ ಭಾರ. ನೋಡಾನು, ನಮ್ಮ ಪ್ರಯತ್ನ ನಾವ್ ಮಾಡಾನು ಅಂತಂದೇಳಿ ಸರ್. ಈಗ ICU ಇದ್ರಲ್ಲಿ ಹಾಕಿ ಟ್ರೀಟ್ಮೆಂಟ್ ಮಾಡ್ತಾ ಇದಾರೆ ಸರ್ ಈಗ. ಸರ್, ನಿಮ್ಮೂರಲ್ಲಿ ಇದೇ ತರ ಬೇರೆಯವ್ರಿಗೂ ಈ ತರ ಟಾರ್ಚರ್ ಕೊಡ್ತಾ ಇದಾರಲ್ಲ, ಇದು ಮೊದಲೇ ಘಟನೆನಾ ಸರ್? ಇದು ಕ್ಲೀನ್ ಆಗಿ ನೀವೇನ್ ಹೇಳ್ಬೇಕಂದ್ರೆ, ಯಾವ ಮನಿ ಕೊಡಕ್ ಹಚ್ಚಿಲ್ಲ ಟಾರ್ಚರ್ ಅಂತಂದೇಳಿ ಲೀಸ್ಟ್ ಮಾಡಿದ್ರ ಬೆರಳೆಣಿಕೆವಷ್ಟು ಮನಿಗಳು ಸಿಗ್ಬೋದು ಸರ್. ಎಲ್ಲಿ ಕೊಡಕತ್ತಾರ ಅನ್ನಪ್ಪ ಅಂದ್ರ, ಒಂದ್ ಹಳ್ಳಿ ಒಳಗ ಒಂದು 300 ಮನಿ ಅದಾವ ಅಂದ್ರ ಅದ್ರಾಗ 750 ಮನಿ ಧರ್ಮಸ್ಥಳ ಸಂಘನೇ ತಗೊಂಡಾರ ಸರ್ ದುಡ್ಡು. ಆ 750 ಮನೆಯವರು ವೀರೇಂದ್ರ ಹೆಗಡೆದು ಘನ ಯೋಗ್ಯತೆ, ಅವ್ರು ಏನೇನು ಧರ್ಮಾಭಿವೃದ್ಧಿ ಗ್ರಾಮಾಭಿವೃದ್ಧಿ ಮಾಡ್ಯಾರ ಪ್ರತಿಯೊಬ್ರು ಬಾಯಾಗೂ ಬರ್ತದೆ ಸರ್. ಅದು ಸರ್, ಅಲ್ಲಿ ಕೂಡ ಈ ದಾಖಲೆಗಳನ್ನು ಅಂದ್ರೆ ಇದು ಒರಿಜಿನಲ್ ಪಾಸ್ ಪುಸ್ತಕ ಆಗ್ಲಿ, ಉಳಿತಾಯಕ್ಕೆ ಪಾಸ್ ಪುಸ್ತಕ, PRK ಬಾಂಡ್, ಇನ್ಸೂರೆನ್ಸ್ ಅದೆಲ್ಲ ಕೊಟ್ಟಿದ್ದಾರೆ ಅಲ್ಲಿ ಕೂಡ ಸರ್. 1 ವರ್ಷದಿಂದ ಜನ ಕ್ವಶನ್ ಮಾಡ್ತಾ ಇದಾರೆ. ಕೊಡ್ಲಿಲ್ಲ ಇನ್ನು ಕೂಡ. ನಮಗೆ ನೀವು ಯಾವ ಬ್ಯಾಂಕ್ ಇಂದ ನಮಗೆ ಲೋನ್ ಕೊಟ್ಟಿರೋ ಅದನ್ನ ಸ್ಟೇಟ್ಮೆಂಟ್ ಕೊಡ್ರಿ ಅಂತ ಕೇಳಾರ, ಅದನ್ನು ಕೊಟ್ಟಿಲ್ಲ. ಪ್ರತಿ ವಾರ ಕಟ್ಟಿದಂತ ನಾವು ಸಂದಾಯ ಮಾಡೇವಲ್ಲ, ಅದು ಬ್ಯಾಂಕಿನ ಸ್ಟೇಟ್ಮೆಂಟ್ ಕೊಡ್ರಿ ಅಂದ್ರ ಅದನ್ನು ಕೊಟ್ಟಿಲ್ಲ. ಈ ಉಳಿತಾಯ ಖಾತೆ ಪಾಸ್ಬುಕ್ ಕೊಡ್ರಿ ಅನ್ನಪ್ಪ ಅಂದ್ರ ಅದು ಪಾಸ್ಬುಕ್ ವೀರೇಂದ್ರ ಹೆಗಡೆ ಅವರ ಜೇಬ್ನಾಗ ಐತಿ, ನಿಮಗೆ ಆಮೇಲೆ ಬರ್ತದೆ ಸಿಗ್ತೈತಿ ಅಂತ ಹೇಳ್ತಾರ ಸರ್. ಹಾಗಾದ್ರೆ ವೀರೇಂದ್ರ ಜೈನ್ ಅವ್ರನ್ನ ಈಗ ಕೇಳಿದವ್ರು ಹೇಳ್ತಾರೆ ನಾವು ಕೊಟ್ಟಿಲ್ಲ, ಬ್ಯಾಂಕಿನಿಂದ ಕೊಟ್ಟಿದ್ದು ಅಂತ ಹೇಳ್ತಾ ಇದಾರಲ್ಲ. ಮತ್ತೆ ಇವ್ರು ನೋಡಿದ್ನಪ್ಪ ಅಂದ್ರೆ ಉಳಿತಾಯ ಖಾತೆ ಪಾಸ್ಬುಕ್ ವೀರೇಂದ್ರ ಜೈನ್ ಅವರ ಬಕ್ಕಣದಲ್ಲಿ ಐತಿ, ಜೇಬಾಗ ಐತಿ ಅಂತ ಹೇಳ್ತಾರ ಸರ್. ಅದೇ ಸರ್, ಅವ್ರನ್ನ ಅರೆಸ್ಟ್ ಮಾಡಿ ವಿಚಾರಣೆ ಮಾಡಿದಾಗ ಎಲ್ಲಿದೆ ಅಂತ ಅವರೇ ಬಾಯ್ ಬಿಡ್ಬೋದಲ್ಲ. ಹ್ಞೂ ಸರ್. ಆಮೇಲೆ LIC ಬಾಂಡ್ ಕೇಳಿದ್ರೆ ಕೊಡ್ತಾ ಇಲ್ಲ, ಅದಕ್ಕೆ ಹಣ ಕಟ್ಟಿದಂತ ರಸೀದಿನೂ ಕೊಡ್ತಾ ಇಲ್ಲ. ಹೌದು, ಮತ್ತೆ ಇಲ್ಲಿ ಹೇಳ್ತಾ ಇದ್ದಾರೆ ನಮಗೂ ಸಂಘಕ್ಕೂ ಸಂಬಂಧನೇ ಇಲ್ಲ ಅಂತ ಹೇಳ್ತಾರೆ. ಈಗ ಅವ್ರು ಯಾಕೆ ಮನೆಗೆ ಬರ್ತಾರೆ ಅಲ್ವಾ ಸರ್?
ನಮಗೆ ಸಂಘಕ್ಕೆ ಸಂಬಂಧ ಇಲ್ಲ ಅಂತ ಹೇಳಿ ಸರ್ ಎಷ್ಟೋ ಬಡ ಕುಟುಂಬಗಳನ್ನ ಜೀವ ತಗೊಂಡು ಆ ಜೀವದ ಜೊತೆಗೆ ಇವರು ಚೆಲ್ಲಾಟ ಆಡ್ತಾ ಇದಾರೆ ಸರ್. ಇವರು ಗ್ರಾಮಾಭಿವೃದ್ಧಿ ಯೋಜನೆ ಮಾಡುವಂತ ವೀರೇಂದ್ರ ಜೈನ್ ಅವರು. ಸರ್ ನಾವು ಸೌಜನ್ಯ ಹೋರಾಟಗಾರರು ಇದಕ್ಕೆ ಈಗ ಜನಜಾಗೃತಿ ಶುರು ಮಾಡಿದ್ಮೇಲೆ ಅನೇಕ ಜೀವಗಳು ಉಳಿದಿದೆ ಅಲ್ವಾ ಸರ್? ಎಷ್ಟೋ ಜನ ನಮ್ಮ ಸಾಯಲಿಕ್ಕೆ ಹೊರಟವರು ಜೀವಗಳು ಉಳಿದಾವ ಸರ್ ಇವು. ಹೌದು, ಸಾಯಲಿಕ್ಕೆ ಹೊರಟವರು ನಮಗೆ ಕಾಲ್ ಮಾಡಿ ನಮ್ಮ ಮಾತುಗಳನ್ನು ಕೇಳಿ ಸಾಯೋದನ್ನು ನಿಲ್ಲಿಸಿದ್ದಾರೆ. ಎಷ್ಟೋ ಜನ ಈಗ ಹೇಳ್ತಾರೆ ನೀವು ಹೋರಾಟ ಮಾಡಿದ್ಮೇಲೆ ಸಾಯಲಿಕ್ಕೆ ಶುರು ಮಾಡಿದ್ದಾರೆ ಅಂತ ಹೇಳ್ತಾರೆ. ನಾವು ಹೋರಾಟ ಶುರು ಮಾಡೋದಕ್ಕಿಂತ ಮುಂಚೆ ಎಷ್ಟು ಜನ ಸತ್ತಿದ್ದಾರೆ ಎಲ್ಲ ದಾಖಲೆಗಳು ನಮ್ಮ ಹತ್ರ ಇದೆ. ಸುಮಾರು 10,000ಕ್ಕಿಂತ ಅಧಿಕ ಮಂದಿ ಸತ್ತವರಿದ್ದಾರೆ. ಅಲ್ಲ ಸರ್, ಸ್ಯಾಟಲೈಟ್ ಚಾನೆಲ್ನವರು ಸಾವಿಂದ ಈಗ ಲೆಕ್ಕ ಹಾಕ್ಯಾರ ಸರ್. ಹೌದು. ಪ್ರತಿ ಹಳ್ಳಿ ಒಳಗೆ ಏನು ಇವ್ರು ಅಂಗನವಾಡಿ ಟೀಚರ್ ತಲೆ ಸಾವಿನ ನೋವಿನ ವರದಿ ಸಿಗ್ತದ ಸರ್. ಅಲ್ಲಿ ಹೋಗಿ ಅವ್ರು ವರದಿ ತಗೊಳ್ಳಿ ಇದ ಸಂಘಕ್ಕೆ ಸರ್ ಸಾವಿರಾರು ಜನ ಸತ್ತಾರ ಸರ್. ಈಗಿನ ಒಂದು ಸ್ವಲ್ಪ ಜನ ತೋರ್ಸಕತ್ಯಾರ ಸರ್. ಅದು ಸರ್ಕಾರ ಈಗ ಕಣ್ಣು ತೆಗದೈತಿ, ಕಣ್ಣಿಗೆ ಕಾಣಕತ್ತೈತಿ, ತೋರ್ಸಕತ್ಯಾರ. ಈ ಹಿಂದೆ ಕಣ್ಣು ತೆಗೆದು ನೋಡಿರೋದೇ ಸೌಜನ್ಯ ಹೋರಾಟಗಾರರು. ಅವ್ರ ತಲೆ ಪ್ರತಿಯೊಂದು ಲಿಸ್ಟ್ ಸಿಗ್ತದ ಸರ್. ಅದನ್ನ ದಯಮಾಡಿ ತಗೊಳ್ಳಿ, ಅದನ್ನ ತಗೊಂಡು ಅದನ್ನ ಕುಲಂಕುಷವಾಗಿ ವರದಿ ಮಾಡ್ಲಿ. ಹೌದೌದು, ಈಗ ನೋಡಿ ಮಾಡ್ಲಿ. ಹೌದೌದು ಸರ್. ಈಗ ವೀರೇಂದ್ರ ಹೆಗ್ಗಡೆ ಮತ್ತೆ SKDRDP ಮೇಲೆ ಕಂಪ್ಲೇಂಟ್ ಆಗಿಲ್ಲ ಅಂದ್ರೆ ಇಡೀ ರಾಜ್ಯದ ಜನ ಅಲ್ಲಿ ಬರ್ತಾರೆ ಸರ್. ನಾವು ಕರೆ ಕೊಡ್ತೀವಿ ಹೋರಾಟಗಾರರು. ನಾವು ಇನ್ನು ಸುಮ್ಮನೆ ಕೂರುದಿಲ್ಲ, ಸಾಕಾಗೋಯ್ತು. ಎಷ್ಟು ಜನ ಅಂತ ಸಾಯ್ಬೇಕು. ಇದು ಸತ್ಯ ಸರ್. ನಾನು SP ಅವರಿಗೆ ಕ್ಲೀನ್ ಆಗಿ ಹೇಳೇನ್ ಸರ್. ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಹೇಳೇವಿ, ಈಗ PSI ಮೇಡಮ್ಗೂ ಹೇಳ ಸರ್. ಇನ್ನೆಷ್ಟು ಜನ ಸಾಯ್ಬೇಕಂತೆ ಅವ್ರಿಗೆ. ಅದೇ ಅವ್ರು ಏನ್ ಹೇಳಿದ್ರು ಸರ್, ನೀವ್ ಏನ್ ಮನ ನೊಂದಿರೋ, ಯಾರಿಂದ ಮನ ನೊಂದಿರೋ ಅವ್ರ ಹೆಸರು ಕೊಡ್ರಿ, ಅವ್ರ ಹೆಸರು ತೋರಿದ್ರೆ ನಾವು ಕಂಪ್ಲೇಂಟ್ ಮಾಡ್ತೀವಿ ಅಂತ ಹೇಳ್ಯಾರ ಸರ್ ಅವ್ರು. ಈಗ ಅವ್ರ ಫ್ಯಾಮಿಲಿ ಅವರು ವೀರೇಂದ್ರ ಜೈನ್ ಅವ್ರ ಹೆಸರು ಮೇಲೇನೆ, ಅದ್ರ CEO ಅನಿಲ್ ಕುಮಾರ್ ಅವ್ರ ಮೇಲೇನೆ ನೇರ ಕಂಪ್ಲೇಂಟ್ ಕೊಡ್ತಾ ಇದಾರೆ ಸರ್. ಈಗ ಕಂಪ್ಲೇಂಟ್ ಮಾಡಿ ಅದನ್ನ ಕಾಪಿ ನನ್ನ ಕಡೆ ತಗೊಂತೀನಿ ಈಗ. ಹೌದು, ನೇರ ಕಾರಣ ಅವರೇ. ಯಾಕಂದ್ರೆ ಅವರ ಟ್ರಸ್ಟಿನ ಅಕೌಂಟ್ ಇಂದಲೇ ಸಾಲ ಹೋಗ್ತಾ ಇರೋದು, ಅವರ ಕೈಗೆ ಕ್ಯಾಶ್ ಹೋಗ್ತಾ ಇರೋದು, ಸಾಲದ ಅಮೌಂಟು ಎಲ್ಲೂ ಬ್ಯಾಂಕಿಗೆ ಹೋಗ್ತಾ ಇಲ್ಲ. ಅಲ್ಲಿ ಸಾಲ ಏನು ಜನರನ್ನು ಕಳಿಸ್ತಾ ಇದ್ದಾರೆ, ಅವರೇನು ಮನೆಗೆ ತಗೊಂಡೋಗುದಿಲ್ಲ ಹಣ. ಯಾರು ಹಣ ಕೊಟ್ಟಿದ್ದಾರೆ ವೀರೇಂದ್ರ ಜೈನ್ಗೆ ಹೋಗೋದ ಹಣ. ಹೌದು, ಅವರೇ ನೇರ ಕಾರಣ. ನೋಡ್ರಿ, ಈ ಅಮ್ಮನ ಜೀವಕ್ಕೆ ಏನಾರ ಆಯ್ತಂದ್ರೆ ಇದಕ್ಕೆ ನೇರ ಹೊಣೆನೆ ವೀರೇಂದ್ರ ಜೈನ್, SKDRDP ಧರ್ಮಸ್ಥಳ ಸಂಘ. ಹೌದು, ಈಗ ನೋಡಿ ಬ್ಯಾಂಕ್ ಅಲ್ಲಿ ಕೊಟ್ಟಿದ್ರೆ ಬ್ಯಾಂಕಿನವ್ರ ಜವಾಬ್ದಾರಿ, ಅವ್ರು ಹೋಗ್ಬೇಕು ಮನೆಗೆ. ಕಟ್ಟಿಲ್ಲ ಅಂದ್ರೆ ಇವರ SKDRDP ಅಲ್ಲಿ ಕೆಲಸ ಮಾಡೋರು ಯಾಕೆ ಹೋಗ್ತಾರೆ ಮನೆಗೆ ಅಲ್ವಾ ಸರ್? ಅವ್ರು ಯಾಕೆ ಹೋಗ್ಬೇಕು? ಹೋಗಿರೋದಲ್ದೆ ಸರ್, ಎಂತೆಂತ ಮಾತುಗಳು ಅಂದ್ರೆ ನಿಜ ಸರ್. ಯಾವ ತಾಯಿಗಳಿಗೆ ಆ ರೀತಿ ಮಾತಾಡಬಾರ್ದು ಸರ್. ಅಷ್ಟು ಗಲೀಜ್ ಮಾತಾಡ್ತಾರೆ ಸರ್ ಅವರು. ನೀವು ಕೂಡ ಹಲವಾರು ಈಗ ನೊಂದಿರುವವರು SKDRDP ಸದಸ್ಯರ ಮನೆಗೆ ಹೋಗಿ, ಹಲವಾರು ನೊಂದಿರುವವರ ಮನೆಗೆ ಹೋಗಿ ನೀವು ಅವರಿಗೆ ಸಾಂತ್ವನ ಹೇಳಿ ಬಂದಿದ್ದೀರಾ. ಯಾವ ತರ ಎಲ್ಲ ಘಟನೆ, ಈಗ ಯಾವ ತರ ಎಲ್ಲ ಹೇಳ್ತಾರೆ ಸರ್ ಅವರು? ಸರ್, ಮೈಕ್ರೋ ಫೈನಾನ್ಸ್ ಅಂತಂದೇಳಿ ಈಗ ಏನ್ ಎಲ್ಲರೂ ವರದಿ ಮಾಡಕತ್ತಾರಲ್ಲ ಸರ್, ಅವರು 30% ಕೊಟ್ರೆ ಧರ್ಮಸ್ಥಳ ಸಂಘನೇ ಪ್ರತಿ ಹಳ್ಳಿ ಒಳಗೂ 70% ಫಂಡಿಂಗ್ ಮಾಡ್ಯಾರ ಸರ್. ಬ್ಯಾರೆ ಮೈಕ್ರೋ ಫೈನಾನ್ಸ್ ಅವ್ರು ಮಾತಾಡೋದು, ಗಲೀಜ್ ಮಾತಾಡೋದು, ಇದನ್ನೇನು ತೊಂದರೆ ಕೊಡೋದು ಕಲ್ತಿರೋದೇ ಧರ್ಮಸ್ಥಳ ಸಂಘದವ್ರು ಉಸ್ಲಾತಿ ಮಾಡೋದು ನೋಡಿ ಅವ್ರು ಕಲ್ತಿರೋದು. ಎಷ್ಟು ಗಲೀಜ್ ಮಾತಾಡಕ ವೀರೇಂದ್ರ ಜೈನ್ ಟ್ರೈನಿಂಗ್ ಕೊಟ್ಟಾನಂದ್ರ ಸರ್, ಹೆಣ್ಮಕ್ಳು ಅವತ್ತು ಜೀವ ಇಟ್ಕೊಂಡಿರ್ಬಾರ್ದು. ಈಗೇನ್ ಈ ಸದ್ಯ ಈ ಅಮ್ಮ ಸುಸೈಡ್ ಮಾಡಕ್ ಏನು ಮಾಡ್ಕೊಂಡತ್ತಲ್ಲ, ಈ ರೀತಿ ಮಾಡ್ಕೊಂಡ್ ಸಾಯ್ಲೇಬೇಕು ಸರ್. ಆ ಅಮ್ಮ ಹೇಳ್ತಾ ಸರ್, ಒಂದ್ ವಿಡಿಯೋ ಮಾಡೇನಿ, ನೀನ್ ಸತ್ಯಪ್ಪ ಅಂದ್ರೆ ನಮ್ಮ ಸಂಘಕ್ಕೆ ಅದು ಮನ್ ಆಗ್ತತಿ ಅಂತ ಹೇಳಕತ್ತೈತಿ ಸರ್. ಹೌದಾ? ಅದನ್ನ ಹೇಳ್ತಾ ಇದಾರ ಸರ್. ಅಲ್ಲ, ಅವರಿಗೂ ಸಂಘಕ್ಕೂ ಸಂಬಂಧ ಇಲ್ಲ ಅಂತಂದ್ರೆ ಸಂಘದವರು ಸತ್ರೆ ಅವ್ರಿಗೆ ಯಾಕೆ ಲಾಭ ಆಗ್ತದೆ ಅಲ್ವಾ ಸರ್? ಇನ್ಸೂರೆನ್ಸ್ ಇಂದ ಹಣ ಬರ್ತದೆ ಸರ್. ಇನ್ಸೂರೆನ್ಸ್ ಈಗ ಅವ್ರಿಗೆ ಸಂಘದ ಸದಸ್ಯರಿಗೆ ಅವ್ರಿಗೂ ಸಂಬಂಧ ಇಲ್ಲ ಅಂತ ಹೇಳ್ತಾರಲ್ಲ, ಮತ್ತೆ ಇನ್ಸೂರೆನ್ಸ್ ಅನ್ನ ಹೇಗೆ ಬರ್ತದೆ? ಇಲ್ಲೇ ಗೊತ್ತಾಗ್ತದಲ್ಲ. ಇದನ್ನ ತನಿಖೆ ಆಗ್ಬೇಕು ಸರ್. ಇದು ತನಿಖೆ ಆದ್ರೆ ಯಾರು, ಎಲ್ಲಿಂದ ದುಡ್ಡು ಬರ್ತದೆ, ಎಲ್ಲಿ ಹೋಗ್ತದೆ, ಏನು ಕತೆ, ಡೂಪ್ಲಿಕೇಟ್ ಬಾಂಡ್ ಎಲ್ಲದರ ಬಗ್ಗೆ ಈಗ ನಮಗೆ ವಿಚಾರ ತಿಳಿಬೇಕು. ಏನು ಈಗ ನೋಡಿ, ಮೊನ್ನೆ ಯಾರೋ ಹೇಳ್ತಾ ಇದ್ದಾರೆ, ಎಷ್ಟು 15 ಲಕ್ಷ ಕೋಟಿ 30 ಲಕ್ಷ ಕೋಟಿ ಏನೋ ಇಲ್ಲಿವರೆಗೂ ಇಲ್ಲಿ ಟರ್ನ್ ಓವರ್ ಮಾಡಿದಾರಂತೆ SKDRDP ಅಲ್ಲಿ. ಬಡ್ಡಿ ದಂಧೆಗೆ 30 ಲಕ್ಷ ಕೋಟಿ ಹಣ ಇಲ್ಲಿವರೆಗೂ ಆಗಿದೆ ಅಂತೆ. ಇದು ಸರ್ಕಾರ ಕಣ್ಣು ಮುಚ್ಕೊಂತದ ಸರ್. ಇದು ED IT ಎಲ್ಲಿ ಹೋಗಿದೆ? ಈಗ ವರ್ಷ ಈಗ ಸಾಧಾರಣ 1 ಲಕ್ಷ ಕೋಟಿ ವರ್ಷಕ್ಕೆ ಹಣ ಸಾಗಾಟ ನಡೀತಾ ಇದೆ ಇಡೀ ರಾಜ್ಯದಲ್ಲಿ. ಎಲ್ಲಿ ಕೂಡ 1 ರೂಪಾಯಿ ಸಿಕ್ಕಿ ಬಿದ್ದಿಲ್ಲಲ್ಲ.
ಯಾವುದೇ ಒಂದು ದಾಖಲೆ ಇಲ್ಲ, ಬರೀ ಒಂದು ಪುಸ್ತಕದಲ್ಲಿ ಬರ್ಕೊಂಡು ಹೋಗುದು ಅಷ್ಟೇ. ಈಗ ಇಡಿ ಡಿಪಾರ್ಟ್ಮೆಂಟ್ಗೂ IT ಡಿಪಾರ್ಟ್ಮೆಂಟ್ಗೂ ಇವ್ರು ಆಪರೇಷನ್ ಮಾಡ್ಬೇಕಾದ್ರೆ ಅನಾಸ್ತೆ ಕೊಡ್ತಾರಲ್ಲ ಸರ್, ಹಾಗೆ ಕೊಟ್ಟಿದ್ದಾರೆ. ಆ ಅನಾಸ್ತೆ ಇಂಜೆಕ್ಷನ್ ಕೊಟ್ಟು ಮನ್ಸ್ಬಿಟ್ಟಾರ ಸರ್ ಅವ್ರನ್ನ. ಅವ್ರಿಗೆ ಎಚ್ಚರ ಆದ್ಮೇಲೆ ಸರ್ ಇದನ್ನ ತನಿಖೆ ಮಾಡ್ತಾರ, ಅಲ್ಲಿವರೆಗೆ ಇದು ಏನು ಆಗಲ್ಲ ಸರ್. ಇದು ಸರ್ ನೀವು ಅಲ್ಲಿ ಮನೆ ಭೇಟಿ ಕೊಟ್ಟ ಅಲ್ಲಿ ಅವತ್ತು ಏನೋ ಎತ್ತು ಮಾರಿ, ಹೊಲ ಮಾರಿ, ಏನೋ ಮನೆ ಮಾರಿ, ಜಾಗ ಮಾರಿ ಎಲ್ಲ ದುಡ್ಡು ಕಟ್ಟಿದಾರಂತಲ್ಲ ಇದೇ ಧರ್ಮಸ್ಥಳ ಸಂಘಕ್ಕೆ. ಆಗ ಎಲ್ಲಿ ಹೋಗಿದ್ರು ಸರ್ ಇವರು ವೀರೇಂದ್ರ ಹೆಗಡೆ ಅವರು? ಸರ್ ಇವ್ರಿಗೆ ಜೀವಕ್ಕೆ ನ್ಯಾಚ್ಗಿಲ್ಲ ಸರ್. ಕಡು ಬಡವರ ಜೊತೆಗೆ ವ್ಯವಹಾರ ಮಾಡಿ ದುಡ್ಡು ಮಾಡಿ ಶ್ರೀಮಂತ ಅನ್ಸಿನದ್ ಎದಕ್ ಬೇಕು ಸರ್? ಹೌದೌದು. ನೋಡ್ರಿ ಪಾಪ ಅವ್ರ ಮನ್ಯಾಗ ಸತ್ತು ಬಿದ್ದರ ಯಾರ ಸತ್ತಾರ ಅಂದ್ರೆ ಕೇಳಲ್ಲ ಸರ್, ಅವ ದುಡ್ಡು ಕಟ್ಲೇಬೇಕು. ಹೌದು, ನಾವು ಎಷ್ಟೋ ಕಡೆ ಹೋಗಿದ್ದೇವೆ, ಸತ್ತು ಅಲ್ಲಿ ಹೆಣ ಇದೆ, ಇಲ್ಲಿ ದುಡ್ಡು ಕಟ್ಟು ಅಂತ ಬಂದು ಕೂತಿದ್ದಾರೆ. ಅವ್ರು ಏನ್ ಮಾಡಿದ್ದಾರೆ ಮನೆಯವರು, ಅವರು ದುಡ್ಡು ಇಲ್ಲದೆ ಯಾರ್ಯಾರೋ ಬಂದವರ ಹತ್ರ ಹೆಣ ನೋಡ್ಲಿಕ್ಕೆ ಬಂದಿರ್ತಾರಲ್ಲ ಅವ್ರ ಹತ್ರ ಎಲ್ಲ ದುಡ್ಡು ಇಸ್ಕೊಂಡು ಹೋಗಿ ತಗೊಂಡೋಗಿ ಕೊಟ್ಟಿದ್ದಾರೆ. ಮೊನ್ನೊಂದು ಸರ್ ಒಬ್ಬ ಅಮ್ಮ ಸ್ಟೇಟ್ಮೆಂಟ್ ಕೊಡ್ತೇವೆ ಸರ್. ಏನ್ ಕೊಡ್ತೆ ಅಂದ್ರೆ ಮಗನ್ನ ಕಿಡ್ನಿ ಇದಕ್ಕೆ ಆಸ್ಪತ್ರೆಗೆ ಹಾಕಿತ್ತಂತೆ ಸರ್, ಕಿಡ್ನಿ ಫೇಲ್ ಆಗ್ಯಾವಂತೆ ಸರ್. ಇಲ್ಲ ನನ್ನ ಮಗನ್ ನಿಂಗ ಆಸ್ಪತ್ರೆಗೆ ಹಾಕೈತಿ, ನಾನು ಅಲ್ಲಿ ಒಯ್ಬೇಕು ದುಡ್ಡು ಅನ್ನಪ್ಪ ಅಂದ್ರ ನಿನ್ ಮಗ ಸತ್ರ ಇದನ್ ಮಾಡಿದ್ರ ಆಯ್ತು, ಮಣ್ಣು ಮಾಡಿದ್ರ ಆಯ್ತು, ನಮಗೆ ಸಂಘದ ದುಡ್ಡು ಕಟ್ಟು ಅಂತಂದ್ ಹೇಳಿ ಸರ್ ಅವ ಅಮ್ಮನ್ನ ಬಿಡ್ಲಾರ್ದಂಗ ದುಡ್ಡು ಕಟ್ಸ್ಕೊಂಡ್ ಹೋಗ್ಯಾರ ಸರ್. ಒಬ್ಬ ಅಮ್ಮ ಕುರಿ ಮಾರಿ ಕಟ್ಟ್ಯಾರ ಸರ್, ಒಬ್ಬ ಅಮ್ಮ ಆಕಳ ಮಾರಿ ಕಟ್ಟ್ಯಾರ ಸರ್, ಎತ್ತು ಮಾರಿ ಕಟ್ಟ್ಯಾರ, ಮನಿಗಳು ಮಾರಿ ಕಟ್ಟ್ಯಾರ. ಒಳ್ಳೆ ವೀರೇಂದ್ರ ಜೈನ್ ಅವರು ಒಳ್ಳೆ ಗ್ರಾಮಾಭಿವೃದ್ಧಿ ಮಾಡಕತ್ಯಾರ ಸರ್. ಅದೇ ಈಗ ಇನ್ನು ಶ್ರೀಲಂಕಾಕ್ಕೆ ಹೊರಟಿದ್ದಾರಲ್ಲ ಅವರು, ಅಲ್ಲಿ ಶ್ರೀಲಂಕಾನ ಸರ್ವನಾಶ ಮಾಡಿ ಬರ್ತಾನ ಸರ್. ಅಲ್ಲಿ ಅದು ಮುಂಚೆನೆ ಅವರು ಅಲ್ಲಿ ಇದಾಗಿ ಈಗ ಸ್ವಲ್ಪ ಚೇತರಿಕೆ ಕಂಡಿದ್ದಾರೆ. ಈಗ ಅಲ್ಲಿ ಹೋದ್ರೆ ಅಲ್ಲಿ ಒಂದು ವೇಳೆ ಅದೇ ಇದು ರಾವಣ ರಾಜ್ಯ ಅಂತ ಹೇಳ್ತಾರಲ್ಲ, ಆ ತರ ಒಂದು ಸಪರೇಟ್ ಆಗಿ ಈಗ ಎಲ್ಲ ಅಲ್ಲಿ ಒಂದು ಈಗ ಶ್ರೀಲಂಕಾನ ಪರ್ಚೇಸ್ ಮಾಡಿ ಅಲ್ಲಿ ಒಂದು ಸಾಮ್ರಾಜ್ಯ ಕಟ್ಟಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ಕಾಣ್ತದೆ. ಅದಕ್ಕೆ ಅಲ್ಲಿ ಇರುವವರನ್ನ ದುಡ್ಡು ಕೊಟ್ಟು ಅವರನ್ನೆಲ್ಲ ಅಲ್ಲಿಂದ ಸಾಯಿಸಿ, ಇಲ್ಲಾಂದ್ರೆ ಅಲ್ಲಿಂದ ಮನೆ ಜಾಗ ಎಲ್ಲ ಮಾರಿಸಿ ಇವರು ತಗೊಂಡು ಅಲ್ಲಿಂದ ಊರು ಖಾಲಿ ಮಾಡಿ ಇಡೀ ಶ್ರೀಲಂಕಾ ದೇಶವನ್ನು ಈಗ ಒಳಗಾಕ್ಲಿಕ್ಕೆ ನೋಡ್ತಾ ಇದ್ದಾರೆ. ಸರ್ ಇದು ಏನಾರ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸ್ಲಿಲ್ಲದ್ರೆ ಮುಂದೊಂದು ದಿನ ಸರ್ಕಾರನೇ ಈ ನಮ್ಮ ರಾಜ್ಯದಲ್ಲಿ ಇಲ್ದಂಗ್ ಮಾಡ್ತಾರೆ ಜನ. ಖಂಡಿತ ಸರ್. ಈಗ ಇದೇ ಪ್ರಕರಣಕ್ಕೆ ಅಲ್ಲಿ FIR ಆಗ್ಲಿಲ್ಲ ಅಂದ್ರೆ ಗ್ಯಾರಂಟಿನ ನೀವು ಅಲ್ಲೇ ಇರಿ ಸರ್, ಎಲ್ಲಿ ಹೋಗ್ಬೇಡಿ. ಅವರು ಈಗ FIR ಮಾಡ್ಲಿಲ್ಲ ಅಂದ್ರೆ ಖಂಡಿತ ನಾವು ಸೌಜನ್ಯ ಹೋರಾಟಗಾರರು ಎಲ್ಲ ಅಲ್ಲಿ ಬರ್ತೀವಿ ಸರ್, ಎಲ್ಲ ಬರ್ತೀವಿ. ಟಿವಿ ಚಾನಲ್ ಅವರು ಈಗ ಧರ್ಮಸ್ಥಳ ಸಂಘದ ಬಗ್ಗೆ ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ, ಎಲ್ಲರನ್ನು ಕರ್ಕೊಂಡು ಬರ್ತೀವಿ ಅಲ್ಲಿ, ಮಾಡ್ಲೇಬೇಕು. ಓಕೆ ಸರ್ ಅದನ್ನ ಮಾಡ್ಸನ್ ಸರ್, ನ್ಯಾಯ ದೊರಕಿಸ್ಕೊಡನ್ರಿ. ಎಲ್ಲರೂ ಹೋರಾಟಕ್ಕೂ ಜಯ ಸಿಗ್ಲಿ ಅಂತಂದೇಳಿ ಈ ಮೂಲಕ ಎಲ್ಲರಿಗೂ ಕೈ ಮುಗಿದು ಕೇಳ್ಕೊಂತೀವಿ ನಾವು. ಸರಿ ಸರ್, ಓಕೆ ಸರ್. ಇನ್ನು ಏನು ನಡೀತಾ ಇದೆ, ಏನು ಅಪ್ಡೇಟ್ ಎಲ್ಲ ನಮ್ಗೆ ಕೊಡ್ತಾ ಇರಿ. ಅಲ್ಲಿ ಈಗ ಅಲ್ಲಿ ICU ಕರ್ಕೊಂಡು ಹೋದ್ರ? ಹ್ಞೂ ಸರ್, ಈಗ ICU ಒಳಗೆ ಅಡ್ಮಿಟ್ ಮಾಡ್ಯಾರ ಸರ್. ಈಗ ಅಲ್ಲಿ ಬಂದು ಎಷ್ಟೊತ್ತಾಯ್ತು ಅಲ್ಲಿ ಆಸ್ಪತ್ರೆಯಲ್ಲಿ? ಒಂದು ಹಾಫ್ ಅನ್ ಅವರ್ ಆಯ್ತು ಸರ್ ಈಗ. ಹೌದಾ? ಹಾ ಸರ್. ಓಕೆ ಅವರ ಆರೋಗ್ಯ ಏನೋ ಆಗದಿರ್ಲಿ ಅಂತ ನಾವು ಕೇಳ್ತಾ ಇದೀವಿ. ಓಕೆ ಸರ್, ದೇವರಲ್ಲಿ ಬೇಡನ್ರಿ ಸರ್, ಅವ್ರು ಆದಷ್ಟು ಮಟ್ಟಿಗೆ ಚೇತರಿಸ್ಕೊಂಡು ಅವ್ರ ಮಕ್ಕಳಿಗೆ ತಾಯಿ ಒಳ್ಳೆಳಾಗಿ ಮಕ್ಕಳನ್ನ ಚೆನ್ನಾಗಿ ಬೆಳೆಸ್ಲಿ ಅನ್ನೋದೇ ನಮ್ಮ ಒಂದು ಆಶಯ. ಹೌದು, ತುಂಬಾ ಜನ ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿ ಅವ್ರ ಜೀವ ಕಾಪಾಡಿ ಅವ್ರನ್ನ ಬದುಕಿಸಿ ಮತ್ತೆ ಅವ್ರ ಮಕ್ಕಳ ಕೈಯಾಗ ಅವ್ರ ತಾಯಿ ಹೋಗ್ಲಿ ಅನ್ನೋದೇ ನಮ್ಮ ಆಶಯ. ಅದೇ ನಾವು ಕೂಡ ಹೇಳ್ತಾ ಇರೋದು, ಪ್ರತಿಯೊಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಜಿಲ್ಲೆಯ ತಾಲೂಕಿನ ಸೌಜನ್ಯ ಹೋರಾಟಗಾರರ ನಂಬರ್ಗಳನ್ನು ಹಾಕಿರ್ತೀವಿ. ದಯವಿಟ್ಟು ಯಾರಿಗೂ ಈ ಥರ ಕಿರುಕುಳ, ಧರ್ಮಸ್ಥಳ ಸಂಘದಿಂದ ಕಿರುಕುಳ ಏನಾದರೂ ಕಂಡು ಬಂದಲ್ಲಿ, ಈಗ ಸಮಸ್ಯೆ ಇದೆ, ಏನೇ ಸಮಸ್ಯೆ ಇದ್ದರೂ ಆ ನಂಬರ್ಗೆ ಕಾಲ್ ಮಾಡಿ, ಎಲ್ಲ ದಾಖಲೆಗಳನ್ನು ಮಾಹಿತಿಗಳನ್ನು ಕೊಡ್ತೇವೆ ನಾವು. ಮತ್ತು ಸಾಲ ತಗೊಂಡ್ಮೇಲೆ ಕಟ್ಟಲೇಬೇಕು, ಕಟ್ಟಬೇಡಿ ಅಂತ ನಾವು ಹೇಳೋದಿಲ್ಲ. ಆದರೆ ಇಷ್ಟು ವರ್ಷದಿಂದ ನೀವು ಕಟ್ಟಿದ್ದಕ್ಕೆ ಹೆಚ್ಚುವರಿ ಬಡ್ಡಿ, ನಿಮ್ಮ ದಾಖಲೆಗಳು ಏನು ಸಿಗಬೇಕು ಅದ್ರ ಬಗ್ಗೆ ನಾವು ಜನಜಾಗೃತಿ ಕೊಡ್ತಾ ಇದ್ದೀವಿ ಅಷ್ಟೇ. ನಿಮ್ಮ ಹಕ್ಕುಗಳು ನಿಮಗೆ ಸಿಗಬೇಕು. ನೀವು ಕಟ್ಟಿದ ಹೆಚ್ಚುವರಿ ದುಡ್ಡು ಅದು ಎಲ್ಲಿ ದೇವರು ತಗೊಂಡೋಗಲ್ಲ. ಬ್ಯಾಂಕಲ್ಲೇ ಹೋಗಿದ್ರೆ ಬ್ಯಾಂಕಿನವರು ಬಂದು ಕೇಳಬೇಕು, ಬ್ಯಾಂಕಿನವರು ದಾಖಲೆ ಕೊಡಿ ಅಂತ ಕೇಳಿದರೆ ಅವರು SKDRDP ಅಲ್ಲಿ ಹೋಗಿ ಕೇಳಿ ಅಂತ ಹೇಳ್ತಾರೆ. SKDRDP ಅಲ್ಲಿ ಏನು ಈಗ ಸಿಬ್ಬಂದಿಗಳ ಹತ್ರ ಕೇಳಿದರೆ ಮೇಲೆ ಆಫೀಸಲ್ಲಿ ಹೋಗಿ ಕೇಳಿ ಅಂತ ಹೇಳ್ತಾರೆ. ಆಫೀಸಲ್ಲಿ ಹೋಗಿ ಕೇಳಿ ಅಂತಂದರೆ ನೀವು ಧರ್ಮಸ್ಥಳದಲ್ಲಿ ಹೋಗಿ ಕೇಳಿ ಅಂತ, ಧರ್ಮಸ್ಥಳದಲ್ಲಿ ಕೇಳಿ ಅಂದರೆ ವೀರೇಂದ್ರ ಹೆಗಡೆ ಅವರ ಹತ್ರ ಕೇಳಿ ಅಂತ. ವೀರೇಂದ್ರ ಹೆಗಡೆ ಅವರು ಹೇಳ್ತಾರೆ ನಮಗೆ ಇದಕ್ಕೂ ಸಂಬಂಧ ಇಲ್ಲ, ನಾವು ಸಾಲ ಕೊಟ್ಟಲಿಲ್ಲ, ನೀವು ಬ್ಯಾಂಕಲ್ಲಿ ಕೊಟ್ಟಿದ್ದು. ಹೀಗೆ ನಾವು ತಿರುಗಾಡ್ತಾ ಇರಬೇಕಾ ಅಲ್ಲಿ ಅಲ್ಲ ಸರ್?
ಈಗ ಟ್ರಸ್ಟಿನ ಅಕೌಂಟಿಂದ ನಮಗೆ ಸಾಲ ಬಂದಿದೆ, ಆ ದುಡ್ಡು ಟ್ರಸ್ಟಿಗೆ ದುಡ್ಡು ಎಲ್ಲಿಂದ ಬಂದಿದೆ ಅದು ತನಿಖೆ ಆಗಬೇಕು, ಆಗ ಎಲ್ಲ ಹೊರಗೆ ಬರ್ತದೆ ಅಲ್ಲ ಸರ್? ಸತ್ಯ ಸರ್, ಸತ್ಯ ಸರ್, ಟ್ರಸ್ಟಿನ ಅಕೌಂಟ್ ಎಲ್ಲಿಂದ ಎಲ್ಲ ದುಡ್ಡು ಬರ್ತದೆ. ಈಗ 1,00,000 ಕೋಟಿ ವರ್ಷಕ್ಕೆ ಸಾಲ ಕೊಡ್ತಾರಲ್ಲ, ಅಷ್ಟು ದುಡ್ಡು ಅಲ್ಲಿ ಟ್ರಸ್ಟಿನ ಅಕೌಂಟ್ಗೆ ಬಂದಾಗ ಇಷ್ಟುವರೆಗೂ ಯಾರಿಗೂ ಗೊತ್ತಾಗ್ಲಿಲ್ವಾ? ಇಲ್ಲ ಸರ್, ಈಗ ಜನಗಳು ಎಲ್ಲ ಎಚ್ಚೆತ್ಕೊಂಡಾರ ಸರ್. ಪ್ರತಿ ಹಳ್ಳಿ ಒಳಗು ಕಟಗಿ ಬಡಗಿ ತಗೊಂಡು ಅವ್ರನ್ನ ಅದೇ ಮಾಡ್ತಾರೆ. ನೋವು ಅತಿ ಶೀಘ್ರದಾಗ ಐತಿ ಸರ್. ಅವ್ರನ್ನಂತೂ ಹಿಂಬಲತ್ತಾರ ಜನ ಅಂತೂ ಪಕ್ಕ. ನಮ್ಮ ಸೌಜನ್ಯ ಹೋರಾಟಗಾರರ ಮಹೇಶ್ ಶೆಟ್ಟಿ ತಿಮ್ಮರವಡಿ ಅವರು 1 ವರ್ಷದ ಮುಂಚೆನೆ ಹೇಳಿದ್ದಾರೆ, ಜನಗಳು ಎಚ್ಚೆತ್ಕೊಂಡು ಇದಕ್ಕೆ ಪಾಠ ಅವರೇ ಕಳಿಸ್ತಾರೆ ಅಂತ. ಈಗ ಆ ಸಮಯ ಬಂದಿದೆ. ಈಗ ಸೋಮನಾಥ್ ನಾಯ್ಕರ್ ಅವರು ಕೂಡ ಹೇಳಿದ್ದಾರೆ, ನಿಮ್ಮ ದಾಖಲೆಗಳನ್ನು, ಜನರ ಹಕ್ಕುಗಳನ್ನು ಅವರಿಗೆ ಕೊಡಿ. ನಿಮ್ಮ ಏನೀಗ ಧರ್ಮಸ್ಥಳ ಸಂಘ ಇದೆ ಅದು ಅವರಿಗೆ ಬಿಟ್ಟು ಬಿಡಿ. ನೀವು ಅದರಲ್ಲಿ ನಿಯಂತ್ರಣ ಏನು ಈಗ ಪಡೆದಿದ್ದೀರಾ ಅದನ್ನು ಬಿಟ್ಟು ಬಿಡಿ. ಅವರಷ್ಟಕ್ಕೆ ಸ್ವತಂತ್ರವಾಗಿ ಅವ್ರು ಮಾಡಲಿ, ಅದರಲ್ಲಿ ನೀವೇನು ಕೈ ಹಾಕ್ಲಿಕ್ಕೆ ಹೋಗಬೇಡಿ. ಆದರೆ ಇವರು ಇನ್ನೂ ಕೂಡ ಹೆಚ್ಚಿನ ಬಡ್ಡಿ ಹಾಕ್ತಾ ಇದ್ದಾರೆ, ಇನ್ನೂ ಹೆಚ್ಚು ಸಾಲ ಕೊಡ್ತಾ ಇದ್ದಾರೆ. ನೋಡಿ, 1, 2, 3 ವರ್ಷದ ಹಿಂದೆ 1 ಲಕ್ಷ ಸಾಲ ಕೊಡ್ತಾ ಇದ್ರು, ಈಗ 5 ಲಕ್ಷ ತನಕ ಮುಟ್ಟಿದೆ. ಇನ್ನೊಂದು 5 ವರ್ಷ ಹೋದ್ರೆ 10 ಲಕ್ಷ, 20 ಲಕ್ಷ ಈ ತರ ಜಾಸ್ತಿ ಆಗ್ತದೆ ಹೊರತು ಕಡಿಮೆ ಆಗ್ತಾ ಹೋಗುದಿಲ್ಲ ಇಲ್ಲಿ ಸಾಲ. ಸರ್, ಇನ್ನು 2 ವರ್ಷಕ್ಕೆ ನಮ್ಮ ರಾಜ್ಯದಲ್ಲಿ ಬಡತನದಲ್ಲಿ ಇರೋಂತ ಜನಸಂಖ್ಯೆ 60% ಜನ ಸಾಯ್ತಾರೆ ಸರ್. ಇದೇ SKDRDP ಧರ್ಮಸ್ಥಳ ಸಂಘದ ಸಾಲ ತಗೊಂಡ್ರೆ ಸಾಯ್ತಾರೆ ಸರ್. ಹೌದು ಸರ್, ಎಷ್ಟು ಈಗ ಒಂದೊಂದು ಊರಲ್ಲಿ ಅಷ್ಟಷ್ಟು ಜನ, 100 ಕುಟುಂಬ, 200 ಕುಟುಂಬ, 500 ಕುಟುಂಬ ಊರು ಬಿಟ್ಟು ಹೋಗ್ತಾ ಇದೆ. ಅಲ್ಲಿ ಕೆಲವೊಂದು ಕಡೆ ಆಗ್ತಾ ಇರೋ ಘಟನೆ ಮಾತ್ರ ಟಿವಿಯಲ್ಲಿ ಬರ್ತಾ ಇದೆ. ಬೇರೆ ಕಡೆ ಈಗ ನಮ್ಮ ದಕ್ಷಿಣ ಕನ್ನಡದಲ್ಲಿ ಎಲ್ಲ ಕೆಲವೊಂದು ಏರಿಯಾದಲ್ಲಿ ಬರೀ ಧರ್ಮಸ್ಥಳ ಸಂಘ ಮಾತ್ರ ಇದೆ. ಈಗ ಅಲ್ಲಿ ಉತ್ತರ ಕರ್ನಾಟಕದ ಕಡೆ ಏನಾಗಿದೆ, ಅಲ್ಲಿ ಮೈಕ್ರೋ ಫೈನಾನ್ಸ್ ಕೂಡ ಇದೆ ಅದರ ಜೊತೆ. ಅಲ್ಲಿ ಧರ್ಮಸ್ಥಳ ಸಂಘದ ಏನು ಈ ಘಟನೆ ಆದಾಗ ಅದನ್ನು ಮೈಕ್ರೋ ಫೈನಾನ್ಸ್ ಮೇಲೆ ಹಾಕಿ ಅವರ ತಲೆ ಮೇಲೆ ಕಟ್ತಾ ಇದ್ದಾರೆ ಇದನ್ನ. ಇಲ್ಲಿ ಧರ್ಮಸ್ಥಳ ಸಂಘ, ಬರೀ ಧರ್ಮಸ್ಥಳ ಸಂಘ ಇರುವ ಕಡೆಗಳೆಲ್ಲ ಇಲ್ಲಿ ಯಾವುದೇ ಒಂದು ನ್ಯೂಸ್ ಬರ್ತಾ ಇಲ್ಲ. ಯಾಕಂದ್ರೆ ಈ ರಾಜಕಾರಣಿಗಳಿಗೆ, ಈ ಈಗ ಪತ್ರಿಕೋದ್ಯಮದವರಿಗೆ ಎಲ್ಲ ಸ್ವಲ್ಪ ಬಾಯಿ ಮುಚ್ಚಿಸಿ ಕೇಸ್ ಹಾಕ್ಸಿ, ಇಲ್ಲಾಂದ್ರೆ ಸ್ವಲ್ಪ ಕಿಟ್ಟಿನ ಆಮಿಷ ಕೊಟ್ಟು ಈಗ ಅವರ ಏನು ಸುದ್ದಿ ಬರದಾಗೆ ಮಾಡ್ತಾ ಇದ್ದಾರೆ. ಈಗ ಅವರು ಬಂದ್ ಮಾಡ್ಸಕ್ ಸಾಧ್ಯ ಇಲ್ಲ ಬಿಡಿ ಸರ್. ಎಲ್ಲಾ ಸ್ಯಾಟಲೈಟ್ ಚಾನೆಲ್ಗಳು ಎಲ್ಲ ವರದಿ ಮಾಡ್ತಾ ಇದಾವೆ. ಹೌದು, ಎಚ್ಚೆತ್ಕೊಂಡಾರ. ಯಾರು ವರದಿ ಮಾಡಲ್ಲೋ ಅವರೇ ಕಳ್ರು ಅಂತಂದೇಳಿ ಜನ ಅವರಿಗೆ ನೇರವಾಗಿ ಆನ್ಸರ್ ಕೊಡ್ತಾರೆ. ಇನ್ನು ಎಲ್ಲಾ ಟಿವಿ ಚಾನೆಲ್ನವರು, ಎಲ್ಲಾ ಮಾಧ್ಯಮ ಪತ್ರಿಕೆ ಒಳಗು ಎಲ್ಲದೂ ಬರ್ತದೆ ಸರ್ ಇನ್ಮೇಲೆ. ಸರ್, ಮತ್ತೆ ಸರಿ ಸರ್, ಅಲ್ಲಿ ಈಗ ನೀವು ಒಳ್ಳೆ ಜನಜಾಗೃತಿ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ನಿಮ್ಮ ಕಡೆಯಿಂದ. ಮೊನ್ನೆ ಬೆಂಗಳೂರಲ್ಲಿ ಪತ್ರಿಕಾಗೋಷ್ಠಿ ಕೂಡ ಮಾಡಿದ್ದೀರಾ. ಈಗ ಜನಗಳ ರೆಸ್ಪಾನ್ಸ್ ಎಲ್ಲ ಹೇಗಿದೆ ಸರ್? ಬೆಂಗಳೂರಲ್ಲಿ ಪತ್ರಿಕಾಗೋಷ್ಠಿ ಆದ್ಮೇಲೆ ಈಗ ಮಾಧ್ಯಮದವರೆಲ್ಲ ಯಾವ ತರ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಸರ್? ಪ್ರತಿಯೊಬ್ರು ಸರ್ ಕೈ ಮುಗಿದು ನಮಗ್ ನೀವೇ ಅಣ್ಣ ತಮ್ಮಗಳು, ನೀವೇ ತಂದೆಗಳು, ನಮಗ್ ನ್ಯಾಯ ದೊರಕಿಸ್ಕೊಡ್ರಿ ಅಂತಂದ ಹೇಳಿ, ನಾವ್ ಯಾವ ಒಳ್ಳೆ ಹೋದ್ರು ಸರ್ ನಮ್ಮನ್ನ ಅಷ್ಟು ಪ್ರೀತಿಯಿಂದ ಕಂಡ್ಕೊಂಡು ನಮಗ್ ಒಳ್ಳೇದ್ ಮಾಡ್ರಿ ಅಂತಂದೇಳಿ ಕೇಳ್ತಾ ಇದಾರ ಸರ್. ಅದು ಜನ ನಿಜ. ಇದು ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿ, ಇದು ಸೌಜನ್ಯ ಶಕ್ತಿ ಅಪಾರವಾಗಿ ಐತಿ. ಇದು ಅತಿ ಶೀಘ್ರದಲ್ಲಿ ಇದು ನಮ್ಮ ರಾಜ್ಯದಲ್ಲಿ ಮುಕ್ತಿ ಹೊಂದತಿ. ಇದು ಸೌಜನ್ಯಗೆ ಇದು ನ್ಯಾಯ ಸಿಗ್ತೈತಿ ಅಂತಂದೇಳಿ ನಾನು ಇದ್ರ ಮುಖಾಂತರ ನಮ್ಮ ರಾಜ್ಯದ ಜನಕ್ಕೆ ತಿಳಿಸ್ತೀನಿ ಸರ್. ಸರಿ ಸರ್, ಓಕೆ ಸರ್. ಅವರಿಗೆ ಒಂದು ಇದು ಅಲ್ಲಿ ಇದ್ದುಕೊಂಡು ಒಂದು FIR ಆಗೋ ತನಕ ನೀವು ಇರಬೇಕು ಸರ್. ಅಲ್ಲಿ ಆಗಲಿಲ್ಲ ಅಂದರೆ ನಾವು ಖಂಡಿತ ಸೌಜನ್ಯ ಹೋರಾಟಗಾರರು ಎಲ್ಲ ಅಲ್ಲಿ ಬಂದು ಪೊಲೀಸ್ ಸ್ಟೇಷನ್ ಎದುರು ಕೂತ್ಕೊಳ್ತೇವೆ. ಖಂಡಿತ ಸರ್. ಅಲ್ಲಿಂದಲೇ ಒಂದು ಅಭಿಯಾನ ಶುರು ಆಗಬೇಕು. ಓಕೆ ಸರ್, ನಾವು ಮತ್ತೆ ಮಾತಾಡೋಣ ಸರ್. ಓಕೆ, ಧನ್ಯವಾದ. ನಮಸ್ತೆ ಸರ್. ನಮಸ್ತೆ. ನೋಡಿ, ಇದು ಕತೆ. ಅಲ್ಲಿ ವಿಷ ಕುಡಿದು ಆಸ್ಪತ್ರೆಯಲ್ಲಿ ಇದ್ದಾರೆ. ಇದು ಡೈಲಿ ಈ ಥರ ಘಟನೆಗಳು ಆಗ್ತಾ ಇದೆ ನೋಡಿ. ಈಗ ಅಲ್ಲಿ ನಮ್ಮ ಯೂಟ್ಯೂಬ್ ನೋಡುವವರು ಅಲ್ಲಿ ರಾಮಕೃಷ್ಣ ಅವರ ನಂಬರ್ ಸಿಕ್ಕಿದೆ, ಅವರಿಗೆ ಕಾಲ್ ಮಾಡಿದ್ದಾರೆ ನೋಡಿ. ದಯವಿಟ್ಟು ಯಾರು ಕೂಡ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ವಿಷಯಕ್ಕೆ ಹೋಗಬೇಡಿ. ಯಾಕಂದರೆ ಅಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರೆ ಅವರಿಗೆ ಇನ್ಶೂರೆನ್ಸ್ ಹಣ ಸಿಗ್ತದೆ 5 ಲಕ್ಷ ರೂಪಾಯಿ ನೀವು ಸತ್ತರೆ. ಆಮೇಲೆ ನಿಮ್ಮ ಕುಟುಂಬಕ್ಕೆ ಹೋಯ್ತು ಜೀವ. ನಿಮ್ಮ ಮಕ್ಕಳಿಗೆ ತಾಯಿ ಇಲ್ಲ, ನಿಮ್ಮ ಮಕ್ಕಳಿಗೆ ತಂದೆ ಇಲ್ಲ. ಈ ಥರ ಪರಿಸ್ಥಿತಿ ತರಬೇಡಿ. ನಿಮ್ಮ ಕುಟುಂಬಕ್ಕೆ ಲಾಸ್, ಅವರಿಗೆ ಲಾಭ. ಅಲ್ಲಿ 5 ಲಕ್ಷ ರೂಪಾಯಿ ಬರ್ತದೆ ಒಬ್ಬರು ಸತ್ತೋದ್ರೆ. ಇನ್ಶೂರೆನ್ಸ್ ಎಲ್ಲ ಮಾಡಿದಾರಲ್ಲ ಅದರದ್ದು ಹಣ ಎಲ್ಲ ಅವರಿಗೆ ಹೋಗ್ತದೆ, ನಿಮಗೆ ಸಿಗುವುದಿಲ್ಲ. ಹಾಗಾಗಿ ದಯವಿಟ್ಟು ಯಾರು ಕೂಡ ಆತ್ಮಹತ್ಯೆ ಯೋಚನೆ ಮಾಡಬೇಡಿ. ದಯವಿಟ್ಟು ಈ ಸ್ಕ್ರೀನಲ್ಲಿ ಬರುವ ನಂಬರ್ ಆಗಲಿ, ನಮ್ಮ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೀವಿ. ದಯವಿಟ್ಟು ಧರ್ಮಸ್ಥಳ ಸಂಘದಲ್ಲಿ ಯಾರೆಲ್ಲ ದುಡ್ಡು ಕಟ್ತಾ ಇದ್ದಾರೆ
ಯಾರು ಕೂಡ ಸದ್ಯಕ್ಕೆ ಕಟ್ಟಬೇಡಿ, ನಾವು ಕಟ್ಟಬೇಡಿ ಅಂತ ಹೇಳೋದಿಲ್ಲ, ಆದರೆ ಸದ್ಯಕ್ಕೆ ನಿಲ್ಲಿಸಿ. ಈಗ ಕೋರ್ಟಲ್ಲಿದೆ ಈ ವಿಷಯ, ಕೋರ್ಟಲ್ಲಿ ತೀರ್ಪು ಬರಲಿ. ದಯವಿಟ್ಟು ಯಾರು ಕೂಡ ಕಿರುಕುಳ ಕೊಟ್ಟಿದ್ದಾರೆ, ನಿಮಗೆ ಹೆಚ್ಚುವರಿ ದುಡ್ಡು ತೊಗೊಂಡಿದ್ದಾರೆ, ದಯವಿಟ್ಟು ನಿಮ್ಮ ಪಕ್ಕದ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಿ, ನಮ್ಮನ್ನು ಸಂಪರ್ಕಿಸಿ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇದೆ. ನಿಮ್ಮ ಜಿಲ್ಲೆಯ ನಿಮ್ಮ ತಾಲೂಕಿನಲ್ಲಿ ಇರುವಂಥ ನಮ್ಮ ಸೌಜನ್ಯ ಹೋರಾಟಗಾರರ ನಂಬರ್ ಹಾಕಿರ್ತೀವಿ, ಅವರಿಗೆ ಕಾಲ್ ಮಾಡಿ, ಅವರು ಎಲ್ಲ ಮಾಹಿತಿ ಕೊಡ್ತಾರೆ ಅಂತ ಹೇಳ್ತಾ ಇವತ್ತಿನ ಲೈವ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು.